ಶಿರೂರಿನಲ್ಲಿ ಇದೀಗ ಪಟ್ಟದ ದೇವರ ವಿಚಾರ ವಿವಾದಕ್ಕೀಡಾಗುತ್ತಿದೆ. ಅಷ್ಟಮಠಾಧೀಶರ ಒಳಗೆ ಎಲ್ಲವೂ ಸರಿಯಿಲ್ಲ ಅಂತ ಬಹಿರಂಗಗೊಳ್ಳುತ್ತಿದೆ. ಇಷ್ಟೇ ಯಾಕೆ ವಿವಾದ ಕೋರ್ಟ್ ಮೆಟ್ಟಿಲೇರಿದೆ. ಕೃಷ್ಣನೂರಿನಲ್ಲಿ ಪಟ್ಟದ ದೇವರ ವಿವಾದ, ಶಿರೂರು ಶ್ರೀಗಳಿಗೆ ಉತ್ತರಾಧಿಕಾರಿ ನೇಮಕದ ಒತ್ತಡ. ಶಿರೂರು ಮಠಾಧೀಶರ ಬಗ್ಗೆ ಕೆಲ ತಿಂಗಳ ಹಿಂದೆ ಆರಂಭವಾಗಿದ್ದ ಚರ್ಚೆ ಈಗ ಮತ್ತೊಮ್ಮೆ ಜೀವ ಪಡೆದುಕೊಂಡಿದೆ. ಶಿರೂರು ಸ್ವಾಮೀಜಿ ಶಿಷ್ಯ ಸ್ವೀಕಾರ ಮಾಡಬೇಕು ಎಂಬ ವಿಚಾರದಲ್ಲಿ ಇತರ ಅಷ್ಟಮಠಾಧೀಶರು ಕೆಲವೊಂದು ನಿರ್ಣಯ ಕೈಗೊಂಡಿದ್ದಾರೆ. 5 ಮಠಾಧೀಶರು ಈ ಬಗ್ಗೆ ಚರ್ಚೆಯನ್ನ ನಡೆಸಿದ್ದು ಯಾವುದೇ ಅಂತಿಮ ತೀರ್ಮಾನಕ್ಕೆ ಬಂದಿಲ್ಲ ಎಂದು ಗೊತ್ತಾಗಿದೆ. ಅಷ್ಟಮಠಾಧೀಶರು ಪಾಲಿಸಬೇಕಾದ ನಿಯಮಗಳನ್ನ ಶಿರೂರು ಸ್ವಾಮೀಜಿ ಪಾಲಿಸುತ್ತಿಲ್ಲ ಎಂಬ ಬಗ್ಗೆ ಕೆಲ ತಿಂಗಳ ಹಿಂದೆ ಚರ್ಚೆಗಳು ಆರಂಭವಾಗಿತ್ತು. ಮಾತ್ರವಲ್ಲದೆ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಪಟ್ಟದ ದೇವರನ್ನ ಶಿರೂರು ಶ್ರೀಗಳು ಅದಮಾರು ಶ್ರೀಗಳಿಗೆ ಒಪ್ಪಿಸಿದ್ರು. ಅದನ್ನ ನಂತರ ಪರ್ಯಾಯ ಪಲಿಮಾರು ಶ್ರೀಗಳಿಗೆ ಅದಮಾರು ಶ್ರೀಗಳು ನೀಡಿದ್ದು ಪ್ರತಿನಿತ್ಯ ಪಲಿಮಾರು ಶ್ರೀಗಳು ಪೂಜೆಯನ್ನ ಮಾಡುತ್ತಿದ್ದಾರೆ. ಇದೀಗ ಪಟ್ಟದ ದೇವರನ್ನ ಶಿರೂರು ಶ್ರೀಗಳಿಗೆ ಹಿಂದಿರುಗಿಸಲು ಪರ್ಯಾಯ ಶ್ರೀಗಳು ಸೇರಿದಂತೆ ಇತರ ಶ್ರೀಗಳು ನಿರಾಕರಿಸಿದ್ದು ಶಿರೂರು ಶ್ರೀಗಳು ಉತ್ತರಾಧಿಕಾರಿಯ ನೇಮಕ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸಾಮಾನ್ಯವಾಗಿ ಉಡುಪಿಯ ಕ್ರಮ ಹೇಗೆ ಅಂತಂದ್ರೆ ಸ್ವಾಮಿಗಳು ಕೃಷ್ಣ ಮಠದಲ್ಲೇ ದೇವರಿಡುವ ಕ್ರಮ. ಈಗ ನಾವು ಉಡುಪಿಗೆ ಬಂದರೆ ಬೇರೆ ಪೂಜೆ ಇಲ್ಲದಿದ್ದರೆ ಕೃಷ್ಣ ಮಠದಲ್ಲೇ ದೇವರನ್ನು ಇಡ್ತೇವೆ. ಅಲ್ಲಿ ಯಾರಾದ್ರೂ ಬೇರೆ ಪೂಜೆ ಮಾಡೋ ಸಂದರ್ಭ ಇದರಲ್ಲಿ ಮಾಡ್ತೇನೆ ಹೊರತು, ಈಗ ಅಕ್ಕಿ ಮೂಡ್ತಾ ಇದೆ ನಮ್ಮದೇ ಕಾರ್ಯಕ್ರಮ ಪಲಿಮಾರು ಮಠದಲ್ಲಿ ಮಾಡ್ತೇನೆ, ಇಲ್ಲದಿದ್ದರೆ ಕೃಷ್ಣ ಮಠದಲ್ಲೇ ಪೂಜೆ ಮಾಡ್ತೇವೆ. ತಂದಿನ ಪೂಜೆ ಮಾಡ್ತೇವೆ. ಅಷ್ಟಮಠ ಸ್ವಾಮಿಗಳು ಹೀಗೆ ಮಾಡ್ತಾರೆ, ಕೃಷ್ಣನ ಹತ್ರ ಇಟ್ಟು ಪೂಜೆ ಮಾಡ್ತಾರೆ. ಕಳೆದ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಶಿರೂರು ಶ್ರೀಗಳು ಶಿಷ್ಯರನ್ನ ನೇಮಿಸಬೇಕು ಅಂತ ಚರ್ಚೆ ಆರಂಭವಾಗಿತ್ತು. ಮಾತ್ರವಲ್ಲದೆ ಮಠಾಧೀಶರ ಬಗ್ಗೆ ಅವಹೇಳನ ಮಾಡಿದ್ದ ಶಿರೂರು ಶ್ರೀಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ನಿಯಮ ಪಾಲಿಸದ ಬಗ್ಗೆ ಮಠಾಧೀಶರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈ ಎಲ್ಲಾ ಬೆಳವಣಿಗೆಗಳು ಇದೀಗ ಪಟ್ಟದ ದೇವರ ಹಾಗೂ ಉತ್ತರಾಧಿಕಾರಿ ನೇಮಕದ ಬಗ್ಗೆ ವಿವಾದಕ್ಕೆ ಕಾರಣವಾಗಿದೆ. ಇತ್ತ ಶಿರೂರು ಶ್ರೀಗಳು ಇತರ ಶ್ರೀಗಳ ಕ್ರಮದ ಬಗ್ಗೆ ಕೋರ್ಟ್ ಮುಖಾಂತರ ಕೇವಿಯಟ್ ತಂದಿದ್ದು ತನ್ನ ಬಗ್ಗೆ ಯಾವುದೇ ಬಹಿರಂಗವಾಗಿ ಹೇಳಿಕೆ ನೀಡಬಾರದು ಎಂದು ಕೇವಿಯಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಈ ಮೂಲಕ ಇತರ ಶ್ರೀಗಳ ವಿರುದ್ಧ ಶಿರೂರು ಶ್ರೀಗಳು ಸಡ್ಡು ಹೊಡೆದಿದ್ದಾರೆ. ನನಗೆ ಸ್ವಲ್ಪ ಅನಾರೋಗ್ಯವಿದ್ದಾಗ ನಾನು ಅದಮಾರು ಶ್ರೀಪಾದರು ಕಿರಿಯ ಈಶಪ್ರಿಯರು, ನಾನು ಅವರ ಬಳಿ ಕೇಳಿಕೊಂಡೆ ದೇವರನ್ನು ತಗೊಂಡೋಗಿ ಕೃಷ್ಣ ಮಠದಲ್ಲಿ ಅವರು ಸಂತೋಷದಲ್ಲಿ ಅವರು ಹಿಡ್ಕೊಂಡು ಹೋಗಿದ್ದಾರೆ. ಈಗ ನಾನು ಆರೋಗ್ಯವಂತನಾಗಿದ್ದೇನೆ, ಈಗ ಕೇಳಿದಾಗ ದೇವರನ್ನು ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಈ ಬಗ್ಗೆ ಕೋರ್ಟಿಗೆ ನಾವು ಮೊರೆ ಹೋಗಿದ್ದೇವೆ. ಅವರವರ ಮನೆಯ ಸೊತ್ತು ಅವರವರಿಗೆ, ನಿಮ್ಮ ಮನೆಯ ದೇವರನ್ನು ನಿಮ್ಮ ಸಮಸ್ಯೆ ಬಂದಾಗ ನೀವು ನಮ್ಮ ಹತ್ರ ಬಂದು ತಿಳಿಸಿದಾಗ ಸ್ವಾಮೀಜಿ ಪೂಜೆ ಮಾಡಿ ಅಂತ ಹೇಳಿದಾಗ ನಾವು ಪೂಜೆ ಮಾಡ್ತೇವೆ. ಒಟ್ಟಿನಲ್ಲಿ ಶಿಷ್ಯನ ಮೂಲಕ ಶಿರೂರು ಮಠಕ್ಕೆ ಉತ್ತರಾಧಿಕಾರಿಯ ನೇಮಕ ಆಗಬೇಕು ಎಂಬುದು ಅಷ್ಟಮಠಾಧೀಶರ ಆಗ್ರಹವಾಗಿದೆ. ಇನ್ನೊಮ್ಮೆ ಸಭೆ ಕರೆದು ಇದರ ಬಗ್ಗೆ ಅಂತಿಮ ತೀರ್ಮಾನವನ್ನ ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ ಮಠಾಧೀಶರು ಮಾಡಲಿದ್ದಾರೆ ಅಂತ ಗೊತ್ತಾಗಿದೆ. ಆದ್ರೆ ಶಿರೂರು ಶ್ರೀಗಳು ಕೋರ್ಟ್ ಮೆಟ್ಟಿಲೇರಿದ್ದು ಮತ್ತೊಂದು ಅಷ್ಟಮಠಾಧೀಶರ ನಡುವಿನ ಕದನಕ್ಕೆ ರಂಗ ಸಜ್ಜಾಗಿದೆ. ಪಲ್ಲವಿ ಸಂತೋಷ್, V4 ನ್ಯೂಸ್, ಉಡುಪಿ.